ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಶುಭ ದಿನ. ದಶಮ ಸಂಭ್ರಮದ ಆವಿಷ್ಕಾರ ಯೋಗ ಅರ್ಪಿಸುವಂತಹ ಯೋಗಾರೋಗ್ಯ ಜ್ಞಾನಾಮೃತ ಕಾರ್ಯಕ್ರಮದ 7ನೇ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ಕಳೆದ 6 ದಿವಸ ನಾವು ಯೋಗಾಭ್ಯಾಸ ಯೋಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಾಧಕರೊಟ್ಟಿಗೆ ಸಂವಾದ ಆಗಿರ್ಬೋದು, ತಜ್ಞರೊಟ್ಟಿಗೆ ಸಂವಾದ ಮಾಡಿಕೊಂಡು ಬಂದಿದ್ದೀವಿ. ಇವತ್ತಿನ ದಿನದಲ್ಲಿ ನಾವು ಒಂದು ವಿಶೇಷವಾದಂಥ ಕ್ಷೇತ್ರದಲ್ಲಿ ನಾವು ಚಿಂತನೆ ಮಾಡಲಿಕ್ಕೆ ಇದ್ದೀವಿ. ಯಾಕೆಂತ ಹೇಳಿದರೆ, ಯೋಗ ಅನ್ನುವಂಥದ್ದು ಒಂದು ಸಾಗರ ಇದ್ದಾಗೆ. ಅದು ಆಸನ ಪ್ರಾಣಾಯಾಮಕ್ಕೆ ಸೀಮಿತವಾದ ವಿದ್ಯೆ ಅಲ್ಲ. ಅದರ ಹಿಂದೆ ಬೇಕಾದಷ್ಟು ವಿಚಾರಗಳಿದೆ. ಅದನ್ನು ಉಲ್ಲೇಖ ಮಾಡಿದಂಥ ಬೇಕಾದಷ್ಟು ಶಾಸ್ತ್ರೀಯವಾದ ಗ್ರಂಥಗಳಿದೆ. ಅಂತಹ ಮೂಲಗಳಿಂದ ನಾವು ತಿಳ್ಕೊಳ್ಬಹುದಾದಂಥ ವಿಚಾರಗಳು ಸುಮಾರಿದೆ. ಅಂತಹ ವಿಚಾರದ ಬಗ್ಗೆ ಇವತ್ತು ನಾವು ವಿಮರ್ಶೆ ಮಾಡಲಿಕ್ಕಿದ್ದೀವಿ. ಇವತ್ತು ಮಾಡುವಂಥ ವಿಮರ್ಶೆಯ ವಿಷಯ ಯೋಗ ಸಾಧನೆ, ವೇದಾಂತ ಚಿಂತನೆ ಅನ್ನುವಂಥ ವಿಷಯ. ಈ ವಿಷಯದ ಬಗ್ಗೆ ನಮ್ಮೊಟ್ಟಿಗೆ ಇವತ್ತು ಚಿಂತನೆ ಮಾಡಲಿಕ್ಕಿರೋರು ಒಬ್ಬರು ಚಿಂತಕರು, ಶ್ರೀ ಶ್ಯಾಮ್ ಪ್ರಸಾದ್ ಮುದ್ರಾಜಿಯವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸರ್, ವೃತ್ತಿಯಲ್ಲಿ ಶ್ಯಾಮ್ ಪ್ರಸಾದ್ ಮುದ್ರಾಜಿ ಸರ್ ಅವರು ಉದ್ಯಮಿ. ಅವರದೇ ಆದಂತಹ ಉದ್ಯಮ ಇದೆ, ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೆ ಪ್ರವೃತ್ತಿಯಲ್ಲಿ ಅವರು ಯೋಗ ಸಾಧಕ. ವೈಯಕ್ತಿಕವಾಗಿ ಅವರೂ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಯೋಗದ ಬಗ್ಗೆ ಬೇಕಾದಷ್ಟು ವಿಚಾರಗಳನ್ನು ಅವರು ವಿಮರ್ಶೆ ಮಾಡ್ತಾರೆ. ನಾನು ಸುಮಾರು ಸಾರಿ ಅವರ ಲೇಖನಗಳನ್ನು ಓದಿದ್ದೀನಿ. ಯಾಕೆಂತ ಹೇಳಿದರೆ, ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಯೋಗಕ್ಕೆ ಸಂಬಂಧಪಟ್ಟಾಗ ಲೇಖನಗಳು ಬಹಳ ಅತ್ಯುತ್ತಮವಾಗಿ ಬರ್ತಾಯಿದೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರ ಮಗ ಸಹ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಾಸನ ಸ್ಪರ್ಧೆಯಲ್ಲಿ ವಿಜೇತನಾಗಿರುವಂತಹ ಒಬ್ಬ ಮಗ ಅವರೊಟ್ಟಿಗಿದ್ದಾರೆ. ಅಂದರೆ ಯೋಗಕ್ಕೆ ಅವರ ಕುಟುಂಬನೇ ಒಂದು ರೀತಿಯಲ್ಲಿ ತೊಡಗಿಸಿಕೊಂಡಿದೆ. ಇಂತಹ ಸಂದರ್ಭದಲ್ಲಿ ಈಗ ನಾವು ವೇದಾಂತದ ಮುಖಾಂತರ ಯೋಗದ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ಒಂದು ಸಮಯ. ಈ ಕಾರ್ಯಕ್ರಮದಲ್ಲಿ ನಾನು ಆತ್ಮೀಯವಾದಂಥ ಇವತ್ತಿನ ಅತಿಥಿಯವರಿಗೆ ಸರ್ ಹತ್ರ ಕೇಳುವಂತಹ ಮೊದಲ ಪ್ರಶ್ನೆ ಏನಂತ ಹೇಳಿ, ಸರ್, ವೇದಾಂತ ಅಂದರೆ ಏನು ಅನ್ನುವಂಥದ್ದು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಅನ್ನುವಂಥದ್ದು. ವೇದಾಂತ ವೇದದ ಅಂತ್ಯ ಅಂತ. ಎಸ್. ವೇದದಲ್ಲಿ 2 ಭಾಗ ಇದೆ, ಒಂದು ಕರ್ಮಕಾಂಡ ಮತ್ತೊಂದು ಜ್ಞಾನಕಾಂಡ ಅಂತ. ಓಕೆ. ಈ ಜ್ಞಾನಕಾಂಡ ತನ್ನನ್ನು ತಾನು ಅರಿಯುವಂಥ ವಿದ್ಯೆ ವೇದಾಂತ. ಸೆಲ್ಫ್ ಕಾನ್ಸಿಯಸ್ನೆಸ್. ವೇದಾಂತದಲ್ಲಿ ತನ್ನ ತಾನು ಅರಿಯುತ್ತಾ ಅದರ ಆಳಕ್ಕೆ ಇಳಿಯುವುದು, ಆ ಒಂದು ವಿದ್ಯೆಯನ್ನು ಹೇಳ್ಕೊಡ್ತಾರೆ, ಹೇಗೆ ಏನು ಅಂತ ಹೇಳುವಂಥದ್ದು. ಓಕೆ. ವೇದಾಂತದಲ್ಲಿ ನಮ್ಮ ಹಿಂದಿನ ಪರಿಣತರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ವಿದ್ಯೆ ಯಾವುದು ಅಂತ ಹೇಳಿದ್ರೆ ಅಧ್ಯಾತ್ಮ ವಿದ್ಯಾನಾಂ ಅಂಥೇಳಿ. ಆಧ್ಯಾತ್ಮ ವಿದ್ಯೆ ಮಾತ್ರ ವಿದ್ಯೆ. ಯಾಕೆಂತ ಹೇಳಿದ್ರೆ, ತನ್ನನ್ನು ತಾನು ಅರಿಯದೆ ತಾನು ಏನು ಮಾಡಿದರೂ ಅದು ಪರಿಪೂರ್ಣ ಆಗೋದಿಲ್ಲ. ಆದರೆ ನಾವು ನಮ್ಮನ್ನು ಮೊದಲು ತಿಳ್ಕೊಳ್ಬೇಕು. ನನ್ನ ಒಳಗೆ ಇರತಕ್ಕಂತಹ ಆ ವಿಚಾರಗಳು, ಆ ಶಕ್ತಿ ಕೇಂದ್ರಗಳು, ಇದನ್ನೆಲ್ಲ ತಿಳಿಸ್ತಕ್ಕಂತಹ ವಿದ್ಯೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಂತಹ ಒಂದು ದೊಡ್ಡ ತತ್ವ, ಸೋಹಂ, ಇದು ವೇದಾಂತದ ಮಹಾವಾಕ್ಯಗಳು. ಎಸ್. ಉಪನಿಷತ್ತುಗಳಲ್ಲಿ ಬರತಕ್ಕಂಥ ಉಪನಿಷತ್ತನ್ನು ವೇದಾಂತ ಅಂತ ಹೇಳ್ತಾರೆ. ಹಾಗೆ ಭಗವದ್ಗೀತೆ ಉಪನಿಷತ್ತಿನ ಸಾರ ಆಗಿರುತ್ತೆ. ಓಕೆ. ಅದು ಕೂಡ ಉಪನಿಷತ್ತಿನ ವಿಚಾರಗಳನ್ನೇ ಅದು ಜನರಿಗೆ ಸರಳವಾಗಿ ತಿಳಿಸ್ಕೊಡುತ್ತೆ. ಯೋಗ ಕರ್ಮಶು ಕೌಶಲಂ ಅಂತ ಎಲ್ಲರಿಗೂ ಗೊತ್ತಿರುವಂಥ ಮಾತು. ಸೊ ಯೋಗ ಅಂತ ಹೇಳುವಂತಹ ಶಬ್ದವೇ ವೇದಾಂತದಿಂದ ಬಂದಿದೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ. ಯಾಕೆಂತ ಹೇಳಿದರೆ, ಪಾತಂಜಲಿ ಯೋಗ ಸೂತ್ರಗಳಾಗಿರ್ಬೋದು, ಹಠಯೋಗ ಪ್ರದೀಪಿಗಳು, ಬೇರೆ ಬೇರೆ ಗ್ರಂಥಗಳಿದೆ. ಅದಕ್ಕೊಂದು ಹಿನ್ನೆಲೆ ಇರ್ತದೆ ಯಾವುದು ಅಂತೇಳಿ. ಅದು ನೀವು ಹೇಳುವ ಪ್ರಕಾರ ವೇದಾಂತದ ಹಿನ್ನೆಲೆಯಿಂದಲೇ ಅಂತಹ ಗ್ರಂಥಗಳು ಬಂದಿರುವಂಥದ್ದು ಅಂತೇಳಿ. ಸರ್, ಹೇಳಿದ ರೀತಿಯಲ್ಲಿ ನಾನು ಯಾವಾಗಲೂ ಹೇಳೋದುಂಟು, ಇಂಡಿವಿಜುವಲ್ ಕಾನ್ಷಿಯಸ್ನೆಸ್, ನಮ್ಮನ್ನು ಆತ್ಮಜ್ಞಾನವನ್ನು ಪಡೆಯುವಂಥದ್ದೇ ಯೋಗಾಭ್ಯಾಸದ ಮೂಲ ಉದ್ದೇಶ ಆಗಬೇಕು ಹೊರತು ದೇಹವನ್ನು ದಂಡಿಸುವುದಲ್ಲ. ದೇಹಕ್ಕೆ ಒಂದು ರೀತಿಯ ಶ್ರಮವನ್ನು ಕೊಡುವುದು ಯೋಗಾಸನಕ್ಕೆ ಸೀಮಿತವಾದ ವಿದ್ಯೆಯಾಗಿ ಯಾವತ್ತೂ ಯೋಗವನ್ನು ನಾವು ಚಿಂತಿಸಬಾರ್ದು. ನಮ್ಮನ್ನು ನಾವು ರಿಯಲೈಸ್ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹಾಗಾದರೆ ಯೋಗ ಸಾಧನೆ ಅನ್ನುವಂಥದ್ದಕ್ಕೆ ವೇದಾಂತದ ಒಂದು ಲಿಂಕನ್ನು ನೀವು ಈ ಸಂದರ್ಭದಲ್ಲಿ ನಮಗೆ ನೋಡಿ. ವೇದಾಂತದಲ್ಲಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಂ ಬ್ರಹ್ಮೇತಿ ವ್ಯಜನಾತ್, ಪ್ರಾಣಂ ಬ್ರಹ್ಮೇತಿ ವ್ಯಜನಾತ್, ಮನೋ ಬ್ರಹ್ಮೇತಿ ವ್ಯಜನಾತ್, ವಿಜ್ಞಾನಂ ಬ್ರಹ್ಮೇತಿ ವ್ಯಜನಾತ್, ಆನಂದಂ ಬ್ರಹ್ಮೇತಿ ವ್ಯಜನಾತ್ ಅಂತ ಹೇಳುವಂತಹ ಒಂದು ತತ್ವ ಚಿಂತನೆ ಬರುತ್ತೆ. ಇದು ತುಂಬ ಮೊದಲ ಪ್ರಾರಂಭಿಕ ಹಂತದಲ್ಲಿ ಶಿಷ್ಯ ತಿಳ್ಕೊಳ್ತಾನೆ, ಈ ದೇಹವೇ ಅತ್ಯಂತಿಕ ಉನ್ನತವಾದಂಥದ್ದು ಅಂತ. ಅನ್ನಂ ಬ್ರಹ್ಮ ಅದು ಸತ್ಯ. ಆದರೆ
ಅದಕ್ಕಿಂತ ಉನ್ನತವಾದಂಥ ಸತ್ಯ ಪ್ರಾಣವನ್ನು ಗಮನಿಸ್ತಾನೆ, ಮನಸ್ಸು ಅಂತಿದೆ ಅದನ್ನು ಗಮನಿಸ್ತಾನೆ. ಇದು ಈ ಚಿಂತನೆ ಉಪನಿಷತ್ತಿಂದ ಅಷ್ಟಾಂಗ ಯೋಗಕ್ಕೆ ಬಂದಂಥದ್ದು. ಮೂಲವಾಗಿ ಉಪನಿಷತ್ತು ಮೂಲವಾಗಿ ಮೊದಲಿಂದ ಪುರಾತನವಾಗಿರತಕ್ಕಂಥದ್ದು ಎಲ್ರಿಗೂ ತಿಳಿದಿದೆ. ಆಮೇಲೆ ಈ ಅತ್ಯಂತ ಸಾಧನೆಗಳೆಲ್ಲ ಬಂದಿದೆ. ಹೀಗೆ ಇದನ್ನೆಲ್ಲ ತಿಳಿದಂತಹ, ಹಾಗಾದರೆ ಅದು ಯಾವ ರೀತಿಯಲ್ಲಿದೆ? ಅನ್ನಮಯ ಕೋಶ, ಮನೋಮಯ ಕೋಶ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ. ಈ ಕೋಶಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ನೋಡಿ, ನಾವು ಒಂದು ಮನೆಯಲ್ಲಿ ಒಂದು 5 ಜನ ಇರ್ತೇವೆ ಅಂತ ಇಟ್ಕೊಳ್ಳಿ. 5 ಜನರಲ್ಲಿ ಒಬ್ಬನಿಗೆ ಮಾತ್ರ ನಾವು ಸರಿಯಾದ ಊಟ ಕೊಡ್ತೇವೆ, ಮತ್ತು 4 ಜನರಿಗೆ ಬೇಕಾದ್ದು ಕೊಡೋದಿಲ್ಲ. ಅಂದರೆ ಅವನಿಗೆ ಯಾವುದೋ ಒಂದು ಇಷ್ಟದ್ದಿರ್ತದೆ, 4 ಜನರಿಗೆ ಅದು ಇಷ್ಟ ಇಲ್ಲ ಅಂತ ಇಟ್ಕೊಳ್ಳಿ. ತಾಯಿ ಆದವಳು 5 ಜನರಿಗೂ ಅವರವರಿಗೆ ಇಷ್ಟದ್ದು ಮಾಡಿಕೊಡ್ಲಿಕ್ಕೆ ಇಷ್ಟಪಡ್ತಾಳೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬನಿಗೆ ಬೇಕಾದ್ದು ಕೊಡ್ತೇವೆ, ಮತ್ತು 4 ಜನರಿಗೆ ಬೇಕಾದ್ದು ಸಿಗ್ತಾ ಇಲ್ಲ ಅಂತ ಹೇಳಿದರೆ ಅವರು ತಿನ್ನುವುದಿಲ್ಲ ಅಂತೇಳಿ ಆದರೆ ಅವರು ಸೊರಗ್ತಾರೆ. ಹಾಗೆ 5 ಜನರನ್ನು ನೋಡ್ಕೊಳ್ಬೇಕಾದಂತಹದ್ದು. ನಮ್ಮ ಒಳಗೆ ಸಂಸಾರ ಇದೆ, ಅನ್ನಮಯ ಕೋಶ, ನಮ್ಮ ದೇಹವನ್ನು ದಂಡಿಸಿ ಅದಕ್ಕೆ ಬೇಕಾದಂಥ ಪುಷ್ಟಿಯನ್ನು ಕೊಡಬೇಕು, ಅದು ಸಾಧ್ಯ. ಅದು ಮಾತ್ರ ಅಲ್ಲ, ಪ್ರಾಣವನ್ನು ಗಮನಿಸಬೇಕು, ಉಸಿರಾಟ, ಆ ಪ್ರಾಣದ ಸಂಚಾರವನ್ನು ಗುರುತಿಸಬೇಕು. ಮನೋಮಯ, ಮನಸ್ಸು ಯಾವಾಗಲೂ ಒಂದು ಶರಣಾಗತ ಭಾವವನ್ನು ಹೊಂದಿದರೆ ಮಾತ್ರ ಮನಸ್ಸು ಶಾಂತತೆಯನ್ನು ಹೊಂದುತ್ತದೆ. ಮನಸ್ಸಿನಲ್ಲಿ ಅಹಂಕಾರ ನಾಶ ಆದರೆ ಮಾತ್ರ ಮನಸ್ಸು ಪರಿಶುದ್ಧವಾಗ್ತದೆ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಾರೆ. ಅಪವಿತ್ರ ಪವಿತ್ರೋವಾ ಸರ್ವಾವಸ್ಥಾಂಗಧೋಪಿವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸವಾಹ್ಯಾಭ್ಯಂತರ ಶುಚಿ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ನನ್ನ ಆಂತರ್ಯ ಬಹಿರ್ಮುಖ ಎಲ್ಲವೂ ಶುಚಿ ಆಗ್ತದೆ ಯಾವಾಗ ಅಂತೇಳಿ, ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಹೇಳುವಂಥ ಮನಸ್ಸಿಗೆ ಆ ಚಿಂತನೆ ಗಟ್ಟಿಗೊಂಡಾಗ. ಸೊ ಮನಸ್ಸು ಪರಿಶುದ್ಧಗೊಂಡಾಗಬೇಕು ಅಂತ ಹೇಳಿದ್ರೆ ಆವಾಗ ಅಹಂನಾಶ ಆಗುತ್ತೆ. ನೋಡಿ, ಎಲ್ಲ ಕಡೆಯೂ ಭಗವಂತನಿದ್ದಾನೆ, ನನ್ನಲ್ಲೂ ಇದ್ದಾನೆ, ಇನ್ನೊಬ್ಬನಲ್ಲೂ ಇದ್ದಾನೆ ಅಂತ ಹೇಳಿದ್ರೆ ನಾನು ಇನ್ನೊಬ್ಬನಿಂದ ಶ್ರೇಷ್ಠನೂ ಅಲ್ಲ, ನಾನು ಇನ್ನೊಬ್ಬನಿಂದ ಕನಿಷ್ಠನೂ ಅಲ್ಲ. ಆ ಒಂದು ಚಿಂತನೆ ಇದೆಯಲ್ಲ, ಅಹಂ ನಾಶಗೊಳಿಸ್ತದೆ, ಎಲ್ಲವೂ ಭಗವಂತನ ನಡೆಸಲ್ಪಡ್ತಾ ಇದೆ ಅಂತ. ಆಗ ಮನಸ್ಸು ಶರಣಾಗತಿ ಹೋಗ್ತದೆ. ಸುಮ್ಮನೆ ಶರಣಾಗತಿ ಹೋಗಬೇಕು ಅಂತ ಹೇಳಿದ್ರೆ ಹೋಗ್ಲಿಕ್ಕೆ ಆಗೋದಿಲ್ಲ. ಜ್ಞಾನದ ಆಧಾರದಲ್ಲಿ ಭಕ್ತಿ ಮುಖಾಂತರ ನಾವು ನಮ್ಮ ಮನಸ್ಸನ್ನು ಒಂದು ಪರಿಶುದ್ಧಗೊಳಿಸಲಿಕ್ಕಾಗ್ತದೆ. ಇದು ಮನಸ್ಸಿನ ಶುಚಿ. ಇದು ಮಡಿ 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 ಎಂದು ಬಡಿದಾಡಬೇಡಿ, ಮಡಿ ಮಾಡುವ ಪರಿ ಬೇರುಂಟು ಅಂತ ಹೇಳಿ ದಾಸರು ಹೇಳಿದ್ದಾರೆ. ಇದು ಮಡಿ ಮಾಡುವಂತಹ ಪರಿ, ಇದನ್ನು ನಾವು ತಿಳ್ಕೋಬೇಕು. ಆಗ ಮನಸ್ಸು ಮತ್ತು ಬುದ್ಧಿಯ ಮುಖಾಂತರ ನಾವು ಏನು ಅಂತ ಹೇಳುವಂತಹ ಬುದ್ಧಿಯ ಮುಖಾಂತರ ವಿವೇಚನೆ ಮಾಡಿ. ಮನಸ್ಸು ಮರ್ಕಟ, ಅದು ಕೆಲವು ಸಲ ಹಾಗೆ ಮಾಡು ಹೀಗೆ ಮಾಡು, ನೆಗೆಟಿವ್ ಹೇಳ್ತದೆ, ಪಾಸಿಟಿವ್ ಹೇಳ್ತದೆ, ಏನು ಬೇಕಾದ್ರೆ ಮಾಡ್ತಾರೆ. ಆದರೆ ಬುದ್ಧಿ ಅಂತ ಹೇಳುವಂಥದ್ದು ಅದು ಇದರ ಮೇಲಿನ ಅಧಿಪತಿ. ಆ ಅಧಿಪತಿಗೆ ಸರಿಯಾದಂತಹ ಒಂದು ರೀತಿಯ ಒಂದು ಇದು ಇದ್ದರೆ ಅದು ಇನ್ನಷ್ಟು ಮೇಲಕ್ಕೆ ಹೋಗ್ತದೆ. ಮನಸ್ಸನ್ನು ತನ್ನ ಕಂಟ್ರೋಲಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮನಸ್ಸು ಬುದ್ಧಿಯ ಹಿಡಿತಕ್ಕೆ ಸಿಗಬೇಕು. ಬುದ್ಧಿ ಹಾಗೆಂತ ಹೇಳಿಕೊಂಡು ಬುದ್ಧಿಗೆ ಗೊತ್ತಾಗ್ತದೆ ನಾನು ತಿಳಿದವ, ನಾನು ಮನಸ್ಸನ್ನು ಕಂಟ್ರೋಲಿಗೆ ತರ್ತಾ ಇದ್ದೇನೆ ಅಂತ ಹೇಳುವಂಥ ಒಂದು ಬುದ್ಧಿಗೆ ಒಂದು ಸೂಚನೆ ಬರುತ್ತೆ. ಆಗ ತನ್ನಿಂದ ತಾನೇ ಬುದ್ಧಿಗೆ ಅಹಂಕಾರ ಬರತಕ್ಕಂಥ ಚಾನ್ಸ್ ಇದೆ. ಈ ಅಹಂಕಾರ ಬಂದ ತಕ್ಷಣ ಮನುಷ್ಯ ಕೆಳಗೆ ಬೀಳ್ತಾನೆ, ಮನಸ್ಸು ಅಶುದ್ಧಿ ಆಗ್ತದೆ. ಆಗ ಬುದ್ಧಿ ವಾಪಸ್ಸು ಚಿಂತನೆ ಮಾಡಬೇಕು, ನಾನು ನಿಜವಾದ ನಾನು ಯಾರು ಅಂತ. ಈ ಚಿಂತನೆಗಳು ವೇದಾಂತದಿಂದ ಬಂದಿದೆ. ಆಗ ಅಲ್ಲಿ ಅಹಂನಾಶ ಆಗುತ್ತೆ. ಅಹಂನಾಶ ಅದಕ್ಕಿಂತ ಹಿಂದೆ ಚಿತ್ತ ಅಂತ ಹೇಳುವಂಥದ್ದೇ. ಚಿತ್ತ ಅಂತ ಹೇಳುವುದರಲ್ಲಿ ನಮ್ಮ ಹಿಂದಿನ ಜನ್ಮದ ಪೂರ್ವ ಜನ್ಮಾರ್ಜದ ಚಿಂತನೆಗಳು ಕೂಡ ಎಲ್ಲ ಇರ್ತದೆ ಅಂಥೇಳಿ ಶಾಸ್ತ್ರ ಹೇಳುತ್ತೆ, ಗುರು ಹಿರಿಯರು ಹೇಳ್ತಾರೆ. ಸೊ ಅದನ್ನು ಆಪ್ತವಾಕ್ಯ ಅಂತ ನಾವು ತಿಳ್ಕೊಂಡು ಆ ಚಿತ್ತದಲ್ಲಿ ಇರತಕ್ಕಂಥ ಕಲ್ಮಶಗಳು ಕೂಡ ನಾಶ ಆಗತ್ತೆ. ಯಾವಾಗ ಅಂತ ಹೇಳಿದ್ರೆ ಎಲ್ಲವೂ ಭಗವಂತನೇ ಅಂತ ಹೇಳುವಂಥ ಚಿಂತನೆ ಗಟ್ಟಿಗೊಂಡಾಗ ಚಿತ್ತ ಪೂರ್ವ ಜನ್ಮದ ಎಲ್ಲ ಇದು ಕೂಡ ಅದು ನಾಶ ಆಗತ್ತೆ. ಮತ್ತು ಅದರ ನಂತರ ಈ ಜೀವಾತ್ಮನಿಗೆ ಯಾವುದೇ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಲೆವೆಲಿಗೆ ಹೋಗಬೇಕು ಅಂತಾರೆ. ನಮಗೆ ಬೇಕಾದ್ದು ಯಾವುದು ಅಂತಂದರೆ ವೇದಾಂತ ಚಿಂತನೆ. ಈ ಚಿಂತನೆಗೆ ಇದನ್ನೆಲ್ಲ ನೋಡ್ತಾ ಇರೋದು ನನ್ನ ದೇಹ, ನನ್ನ ಪ್ರಾಣ, ನನ್ನ ಮನಸ್ಸು, ನನ್ನ ದೇಹ, ನನ್ನ ಬುದ್ಧಿ, ನನ್ನ ಚಿತ್ತ, ನನ್ನ ಅಹಂ, ಇದನ್ನು ನನಗೆ ನನ್ನದು ಅಂತ ಹೇಳ್ತಾನಲ್ಲ, ಅಂದರೆ ಇದು ನನ್ನಿಂದ ಹೊರತಾಗಿದೆ ಅಂತ ಹೇಳುವಂಥದ್ದು ನನಗೆ ಕಾಣ್ತಾ ಇದೆಯಲ್ಲ, ಆ ನೋಡ್ತಾ ಇರತಕ್ಕಂತಹ ಒಂದು ಆ್ಯಂಟಿಟಿ ಇದೆಯಲ್ಲ, ಆ ಒಂದು ಅಂಗ ಇದೆಯಲ್ಲ, ಅದು ನಿಜವಾದ ನಾನು ಅಂತ ಹೇಳಿ ಉಪನಿಷತ್ತು ಹೇಳುತ್ತೆ. ಆ ನಾನುವಿನ ಭಾವದಿಂದ ನಾನು ಹೀಗೆ ನಾನು ಕೈಯನ್ನು ಹೀಗೆ ಮಾಡ್ತಾ ಇದ್ದ ಹಾಗೆ ನನ್ನ ಕೈಯನ್ನು, ನನ್ನ ದೇಹದ ಚಲನೆಯನ್ನು ನಾನೇ ಮೂರನೇ ವ್ಯಕ್ತಿ ನನ್ನನ್ನು ನಾನು ನೋಡುವ ರೀತಿಯಲ್ಲಿ ಮಾಡುವುದಾದರೆ ಅದು ಸಾಕ್ಷಿ ಭಾವದಿಂದ ಮಾಡತಕ್ಕಂತಹ ಯೋಗ ಅಂತ ಹೇಳ್ತಾರೆ. ಯೋಗದಿಂದ ನಿಜವಾಗಿ ಮಾಡಬೇಕಾದ್ದು ಹಾಗೆ. ನಾನು ನಿಮ್ಮ ಎಲ್ಲರ ಜೊತೆ ಮಾತಾಡ್ತಾ ಇದ್ದೇನೆ, ನಿಜವಾಗಿ ಪ್ರೀತಿಯನ್ನು ಮಾತಾಡ್ತಾ ಇದ್ದೇನೋ, ಏನೋ ಒಂದು ಭಯದಿಂದ ಮಾತಾಡ್ತಾ ಇದ್ದೇನೋ, ಹೇಗೆ ಮಾತಾಡ್ತಾ ಇದ್ದೇನೆ, ನಾನು ತಿಳಿದವ ಅಂತ ಹೇಳುವಂಥ ಅಹಂಕಾರ ನನ್ನೊಳಗೂ ಇದೆಯೋ ಇಲ್ಲವೋ ಅಂತ ಹೇಳುವಂಥ ಪೂರ್ತಿ ಜ್ಞಾನ ಅದು ನನ್ನ ಸಾಕ್ಷಿಗೆ ಇದೆ. ಆ ಸಾಕ್ಷಿ ನನ್ನನ್ನು ಪಾಸ್ ಅಥವಾ ಫೈಲ್ ಮಾಡ್ತಾ ಇದೆ. ಶ್ಯಾಮ್ ಪ್ರಸಾದ್, ನೀನೇನೋ ದೊಡ್ಡದು ಮಾತಾಡ್ತಾ ಇದ್ದೀಯಾ, ನೀನೇನು ದೊಡ್ಡ ಅಹಂಕಾರ ಇಲ್ಲದ ವ್ಯಕ್ತಿ ಅಂತ ಹೇಳೋ ರೀತಿಯಲ್ಲಿ ಮಾತಾಡ್ತಾ ಇದ್ದೀಯಾ, ಆದರೆ ನಿನ್ನೊಳಗೆ ಅಹಂ ಇದೆ ಅಂತ ಹೇಳುವಂಥ ಎಚ್ಚರಿಕೆಯನ್ನು ಸಾಕ್ಷಿ ಕೊಡುತ್ತೆ. ಆಗ ನಾವು ನಮ್ಮ ಬುದ್ಧಿ ಅದನ್ನು ನೋಡಿ ತಿದ್ದಿಕೊಂಡ್ರೆ ಎಲ್ಲವೂ ನಿನ್ನದೇ ಹೇಳುವಂತಹ ಭಾವ ಗಟ್ಟಿಗೊಳ್ಳುತ್ತೆ. ಇದು ನಮ್ಮ ವೇದಾಂತ ನಮಗೆ ಕೊಡತಕ್ಕಂತಹ ದೊಡ್ಡ ಕೊಡುಗೆ. ಅದರ ನಮಗೆ ನಿತ್ಯವೂ ನಾವು
ನಾವು ಹೇಳ್ತೇವಲ್ಲ, ಆತ್ಮ ಸಾಕ್ಷಿಗೆ ಮೋಸ ಮಾಡಬಾರ್ದು ಅಂತ ಹೇಳುವಂಥ ಒಂದು ಮಾತು ಹಿರಿಯರು ಹೇಳಿದ್ದಾರೆ. ಇದು ಆತ್ಮಸಾಕ್ಷಿ. ದೊಡ್ಡ ಯಾವುದೇ ಒಬ್ಬ ಕಳ್ಳನ ಹತ್ರ ಕೇಳಿ ಅವನು ಮಾಡಿದಂಥ ತಪ್ಪು ಕಾರ್ಯಕ್ಕೆ ಏನು ಶಿಕ್ಷೆ ಕೊಡಬೇಕು ಅಂತ ಹೇಳಿದ್ರೆ ಅವನಿಗೆ ಗೊತ್ತಾಗತ್ತೆ. ಅದು ಎಲ್ಲಿಂದ ಗೊತ್ತಾಗತ್ತೆ? ಮಾಡಬಾರದು ತಪ್ಪು ಅಂತ ಹೇಳುವಂಥದ್ದು ಗೊತ್ತಿದೆ. ಜಾನಾಮಿ ಧರ್ಮಂ ನಚನೆ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಂತ. ಅಧರ್ಮ ಮಾಡುವಂಥದ್ದು, ಅಧರ್ಮ ಮಾಡಬಾರ್ದು ಅಂತ ಗೊತ್ತಿದೆ, ಆದರೆ ಮಾಡದೇ ಇರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವಂತಹ ತಪ್ಪು ಅವನ ಲೆವೆಲ್ ಎಲ್ಲಿದೆ ಅಂತ ಅವನಿಗೆ ಗೊತ್ತಿದೆ. ಆದ್ದರಿಂದ ನಮ್ಮ ಲೆವೆಲನ್ನು ನಾವು ತಿಳಿಲಿಕ್ಕೆ ನಾವು ನಮ್ಮ ಸಾಕ್ಷಿಯ ಮಟ್ಟಕ್ಕೆ ಹೋಗಬೇಕು. ಈ ಯೋಗ ಆಸನ ಇದೆಯಲ್ಲ, ಇದು ನಮಗೆ ದೊಡ್ಡ ಕೊಡುಗೆ. ಇದು ನಮ್ಮ ನಿತ್ಯ ನಾವು ಆಸನದ ಯಾವುದೇ ಭಂಗಿ ಮಾಡುವಾಗ ಆ ಭಂಗಿಯಲ್ಲಿ ನಮ್ಮ ಪ್ರಾಣದ ಚಲನೆಯನ್ನು, ನಮ್ಮ ಉಸಿರಿನ ಗತಿಯನ್ನು, ನಾವು ಪ್ರೀತಿಯನ್ನು, ನಮ್ಮ ಕೈಗಳ ಚಲನೆಯನ್ನು, ಎಲ್ಲಿ ಒತ್ತಡ ಬೀಳ್ತಾ ಇದೆಯೋ ಅಲ್ಲಿ ಭಗವತ್ ಚೈತನ್ಯ ಹೋಗ್ತಾ ಇದೆ ಅಂತ ಹೇಳುವಂತಹ ಭಾವ. ಈ ಭಾವ ನೀವು ಭಾವದಿಂದ ತೊಡಗಿಸ್ಕೊಳ್ತೀರೋ, ಯದ್ಭಾವಂ ತದ್ಭವತಿ ಅಂತ ಹೇಳಿದ್ರೆ ಅಷ್ಟು ನಿಮಗೆ ಆನಂದದ ಅನುಭೂತಿ ಉಂಟಾಗುತ್ತೆ. ಇದರ ಹಿಂದೆ ಸೈನ್ಸ್ ಇದೆ. ಏನು ಸೈನ್ಸ್ ಅಂತ ಹೇಳಿದ್ರೆ, ನೀವು 7 ಚಕ್ರಗಳಲ್ಲಿ ಇರತಕ್ಕಂತಹ ಭಗವಂತ 7 ಚಕ್ರ ಎಲ್ರಿಗೂ ಗೊತ್ತಿದೆ, ಎಲ್ಲ ಯೋಗ ಅಭ್ಯಾಸಿಗಳು ಗೊತ್ತಿದೆ. 7 ಚಕ್ರದಲ್ಲಿ ಭಗವತ್ ಚೈತನ್ಯ ಇದೆ ಅಂತ ಹೇಳಿ. ಒಂದು ಮಾವಿನ ಹಣ್ಣಿನಲ್ಲಿ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂತ ಹೇಳಿದ್ರೆ, ನಾವು ಹೊರಗಿನ ತಿರುಳನ್ನು ಇಂಪಾರ್ಟೆಂಟ್, ಅದನ್ನು ತಿಂತೇವೆ. ಆದರೆ ಭಗವಂತನ ಹತ್ರ ಕೇಳಿದ್ರೆ ಭಗವಂತ ಹೇಳ್ತಾನೆ ನನಗೆ ಗೊರಟು ಇಂಪಾರ್ಟೆಂಟ್ ಅಂತ. ಆ ಗೊರಟನ್ನು ಬಿಸಾಡಿದ್ರೆ ಅದು ಸಾವಿರಾರು ಮಾವಿನ ಮರವನ್ನು ಕೊಡುತ್ತದೆ. ಆದ್ದರಿಂದ ಅದು ಇಂಪಾರ್ಟೆಂಟ್. ಹಾಗೆ ನಮ್ಮ ದೇಹದಲ್ಲಿ ಅತ್ಯಂತ ಪ್ರಾಮುಖ್ಯವಾದಂಥ ಭಾಗ ಯಾವುದು ಅಂತ ಹೇಳಿದ್ರೆ ಚಕ್ರ ಇದೆ ಅಲ್ಲ, 7 ಚಕ್ರಗಳು. ಆ 7 ಚಕ್ರಗಳು, ಹಾಗಾದ್ರೆ 7 ಚಕ್ರ ನೀವು ಇದನ್ನು ಒಂದು ಸರ್ಜರಿ ಮಾಡಿ ನೋಡುವ ಅಂತ ಹೇಳಿದ್ರೆ 7 ಚಕ್ರ ನಿಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಅದು ಅಧ್ಯಾತ್ಮದ ಋಷಿಮುನಿಗಳ ಆ ಒಂದು ಅಂತರದೃಷ್ಟಿಗೆ ಸಿಕ್ಕಿದಂತಹದ್ದು. ಆ 7 ಚಕ್ರಗಳೇ ಭಗವಂತರ ಚೈತನ್ಯ ಇದೆ ಅಂತ ಭಾವಿಸ್ತಾ ನೀವು ಕೂತ್ಕೊಳ್ಳಿ. ನಿಜವಾದ ಶರಣಾಗತಿಯಿಂದ ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ನೋಡಿ, ನಮಗೆ ಕೋಪ ಬಂದಾಗ ಏನಾಗುತ್ತೆ, ನಮ್ಮ ಕೋಪಕ್ಕೆ ಸರಿಯಾದ ಹಾರ್ಮೋನ್ಗಳ ಸ್ರವಿಸುವಿಕೆ ಉಂಟಾಗುತ್ತೆ. ನಮಗೆ ದುಃಖ ಆದಾಗ, ನನಗೆ ದುಃಖ ಆಗ್ತಾ ಇದೆ, ದೇಹಕ್ಕೆ ದುಃಖ ಆಗ್ತಾ ಇದೆ, ಇದಕ್ಕೆ ಯಾವ ರೀತಿಯ ಹಾರ್ಮೋನ್ಗಳ ಸವರಿಸುವಿಕೆ ಬೇಕು ಅದು 7 ಚಕ್ರದಲ್ಲಿ ಗೊತ್ತಿದೆ, ಅದು ಹಾಗೆ ಸೇರಿಸ್ತದೆ. ನಮಗೆ ಬಹಳ ಡಿಪ್ರೆಷನ್ಗೊಳಗಾಗುತ್ತೇವೆ. ಹಾಗೆ ನಾನು ಅತ್ಯಂತ ಆನಂದದಿಂದ ನನ್ನ ಯೋಗದಲ್ಲಿ ಏನು ಹೇಳ್ತಾ ಪತಂಜಲಿ ಏನು ಹೇಳ್ತಾ, ಉತ್ಸಾಹದಿಂದ ಮಾಡಬೇಕು ಯೋಗ ಅಂತ ಹೇಳ್ತಾನೆ. ಆ ಉತ್ಸಾಹ ಹೇಗೆ ತನ್ನಿಂದಾನೆ ಉತ್ಸಾಹ ಬರ್ತದ? ನನ್ನ ಜೊತೆಯೇ ಭಗವಂತನಿದ್ದಾನೆ ಅಂತ ಹೇಳಿಕೊಳ್ಳುವಂತಹ ಒಂದು ಅತ್ಯಂತ ಶ್ರೇಷ್ಠವಾದಂಥ ಚಿಂತನೆ, ಅತ್ಯಂತ ಉನ್ನತವಾದ ಒಂದು ಉತ್ಸಾಹಗೊಳ್ಳಲಿಕ್ಕೆ ಸಾಧ್ಯ ಇದೆ. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ ನೋಡಿ, ಪೂರ್ಣಮದ ಪೂರ್ಣಮಿದಂ, ಅದು ಪೂರ್ಣ. ಯಾವುದು ಪೂರ್ಣ? ಇಡೀ ಬ್ರಹ್ಮಾಂಡ ಪೂರ್ಣಮಯವಾಗಿದೆ. ಆ ಪೂರ್ಣಮದವಾದಂತಹ ಬ್ರಹ್ಮಾಂಡದಲ್ಲಿ ಅದನ್ನು ಉತ್ಪತ್ತಿ ಮಾಡಿ ಅದರ ಒಳಗೆ ಹೋಗಿ ಕೂತಿದ್ದಾನೆ ಭಗವಂತ. ಹಾಗೆ ಕೂತಂತಹ ಭಗವಂತ ನನ್ನನ್ನು ಸೃಷ್ಟಿ ಮಾಡಿ ನನ್ನೊಳಗೂ ಅವನೇ ಇದ್ದಾನೆ ಅಂತ ಹೇಳುವಂಥದ್ದು ಎಷ್ಟು ದೊಡ್ಡ, ನಾವು ರೋಮಾಂಚನಗೊಳ್ಳಬೇಕಾದಂಥ ಸಂಗತಿ. ಆದರೆ ಇಷ್ಟು ದೊಡ್ಡ ವಿಚಾರ ಇದ್ದರೂ, ಅದು ಗೊತ್ತಿದ್ರೂ ನಾವು ರೋಮಾಂಚನಗೊಳ್ತಾ ಇಲ್ಲ. ಇದು ನಮ್ಮ ಒಂದು ಅಜ್ಞಾನ, ಇದು ಮಾಯೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಎಸ್ ವೀಕ್ಷಕರೇ, ಬಹಳ ಸ್ಪಷ್ಟವಾಗಿ ನಮ್ಮನ್ನು ನಾವು ಅರಿಯಲಿಕ್ಕೆ ಬೇಕಾದಂಥ ಹಿನ್ನೆಲೆಗಳು ಏನು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಹುಶಃ ಎಷ್ಟೋ ಸಂದರ್ಭದಲ್ಲಿ ನಮ್ಮ ಯೋಗಾಭ್ಯಾಸ ಏನಾಗ್ತಾಯಿದೆ ಅಂದರೆ ಖಾಲಿ ಅನ್ನಮಯ ಕೋಶಕ್ಕೆ ಮಾತ್ರ ಸೀಮಿತ ಆಗ್ತದೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೋವಿಡ್ನಿಂದಾಗಿ ಒಂದಷ್ಟು ಮಂದಿ ಇವತ್ತು ಪ್ರಾಣಮಯ ಕೋಶದ ಬಗ್ಗೆ ಜಾಸ್ತಿ ಚಿಂತನೆ ಮಾಡ್ತಾ ಇದ್ದಾರೆ. ಪ್ರಾಣಾಯಾಮ ಮಾಡೋದು ಹೇಗೆ, ಪ್ರಾಣಾಯಾಮದ ಮುಖಾಂತರ ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಅಂತೇಳಿ. ಇನ್ನೂ ಈಗ ಒಂದು ವೈದ್ಯರು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲ ಕೋವಿಡ್ ಪೇಷಂಟ್ಗೆ ಫಸ್ಟ್ ಕೊಡಬೇಕಾಗಿರೋದು ಏನಂತ ಹೇಳಿದ್ರೆ ಧೈರ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಆ ಪೇಷಂಟಿಗೆ ಧೈರ್ಯ, ಕಾನ್ಫಿಡೆನ್ಸ್ ಕೊಟ್ಟರೆ ಮಾತ್ರ ಅವನು ರಿಕವರಿ ಆಗಲಿಕ್ಕೆ ಸಾಧ್ಯ. ಆ ಪೇಷಂಟ್ ಹತ್ರ ಎಲ್ಲಿಯಾದರೂ ಅವನ ಹತ್ರ ಕಾನ್ಫಿಡೆನ್ಸ್ ಕಳ್ಕೊಂಡು ಬಿಟ್ಟನಂದರೆ ಅವನಿಗೆ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಹೋದರೂ ಸಹ ರಿಕವರಿ ಆಗೋ ಸ್ಪೀಡ್ ಕುಂಠಿತ ಆಗ್ತದೆ. ಇದು ಎಲ್ಲ ಈಗ ವೈದ್ಯಕೀಯ ತಜ್ಞರು ಹೇಳುವಂಥ ಮಾತು. ಅಂದರೆ ಮನೋಮಯ ಕೋಶಕ್ಕೆ ಹೋಗ್ತೀವಿ. ಆದರೆ ಅದರ ಹಿಂದೆ ಸಹ ಎಷ್ಟೋ ನಮಗೆ ವಿಚಾರಗಳಿದೆ. ಅದನ್ನೇ ಯೋಗಶಾಸ್ತ್ರದಲ್ಲಿ ಪಂಚಕೋಶದಲ್ಲಿ ವಿವರಿಸ್ತಾರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ನಾನು ಯಾವಾಗಲೂ ಹೇಳೋದುಂಟು, ನಾವು ಶವಾಸನವನ್ನು ಮಾಡ್ತಾ ಇದ್ದರೂ ಸಹ ಶವಾಸನ ಖಾಲಿ ದೇಹಕ್ಕೆ ಮಾತ್ರ ರಿಲ್ಯಾಕ್ಸ್ ಕೊಡುವ ಆಸನ ಅಲ್ಲ. ಕೊನೆಗೆ ಶವಾಸನ ನಮಗೆ ಏನು ಹೇಳುತ್ತೆ ಅಂತ ಹೇಳಿದರೆ, ನಮ್ಮನ್ನು ನಾವು ಹೇಗೆ ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯು ಬಂಧನದಿಂದ ಮುಕ್ತಿಯ ಕಡೆ ಹೋಗುವ ದಾರಿ ಹೇಗೆ ಅಂತ ತೋರಿಸ್ತದೆ ಅನ್ನುವಂಥದ್ದನ್ನು ನಾನು ನಿನ್ನೆ ಕ್ಲಾಸ್ನಲ್ಲಿ ಸಹ ಹೇಳಿದ್ದೀನಿ. ಬಹುಶಃ ಇಂತಹ ಹಲವಾರು ವಿಚಾರಗಳು ನಾವು ಸರೊಟ್ಟಿಗೆ ಮಾತನಾಡಲಿಕ್ಕಿದ್ದೀವಿ. ಅದರ ಮಧ್ಯದಲ್ಲಿ ಒಂದು ಚಿಕ್ಕ ನಾವು ವಿರಾಮವನ್ನು ತಗೊಳ್ಳುವ. 1 ನಿಮಿಷದ ವಿರಾಮ ನಿಮ್ಮದು. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ. ಎಸ್ ಸರ್, ನಾನು ಮುಂದಿನ ಸಮಯ ಪುನಃ ನಿಮಗೇ ಕೊಡ್ತಾ ಇದ್ದೀನಿ.
ನಾವೀಗ ಮಾತನಾಡ್ತಿದ್ದಾಗೆ ಯೋಗಾಭ್ಯಾಸ, ವಿಶೇಷವಾಗಿ ಶವಾಸನದ ಬಗ್ಗೆ ನಾನು ಉಲ್ಲೇಖ ಮಾಡಿದೆ, ಅದರ ಬಗ್ಗೆ ಏನಾದರೂ ನಿಮ್ಮ ಕಡೆಯಿಂದ ಒಂದಷ್ಟು? ನೋಡಿ, ಶವಾಸನ ಅತ್ಯಂತ ಆ್ಯಕ್ಚುಲಿ ಎಲ್ಲ ಆಸನಗಳಿಂದ ಉತ್ತಮವಾದಂಥ ಆಸನ ಶವಾಸನ. ಆದರೆ ನೀವು ಯಾವ ಆಸನ ಮಾಡಿದ್ರೆ ನಾನು ಶವಾಸನ ಮಾಡ್ತೇನೆ ಅಂತ ಹೇಳಿದ್ರೆ ಉತ್ತಮ ಆಸನ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಿಮ್ಮ ದೇಹದ ಕಣಕಣಗಳು ಅದು ಅದರಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಉದ್ದೀಪನಗೊಂಡು ಆಮೇಲೆ ಅದು ರಿಲ್ಯಾಕ್ಸ್ ಆಗ್ತಾ ಹೋದಂಥ ಆ ಸಂದರ್ಭದಲ್ಲಿ ನಮ್ಮ ದೇಹ ರಿಜ್ಯುವಿನೇಟ್ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಈ ರಿಜ್ಯುವಿನೇಟ್ ಆಗ್ತಾ ಇರಬೇಕು. ಆದಾಗ ನಾನು ಶವದ ಹಾಗೆ ಬಿದ್ದಿರಬೇಕು. ನನ್ನ ಭಾವ ಏನಿರಬೇಕು, ಈ ಪೂರ್ತಿ ಶರಣಾಗತ ಭಾವ. ಯಾವುದೇ ಕೈಯಲ್ಲಿ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ ಇದ್ದು ನಾವೀಗ ಶವದಾಗೆ ಮಲಗಿದ್ರು ನಮ್ಮ ಏನಾದರೂ ಮನಸ್ಸಿನಲ್ಲಿ ಏನಾದರೂ ಬಂದರೆ ಏನಾಗ್ತದೆ ಅಂತೇಳಿ ಸ್ವಲ್ಪ ಅಲ್ಲೇನೋ ಹಿಡಿತವೇ ಇದ್ದ ಹಾಗೆ ಆಗ್ತದೆ. ಇದೆಲ್ಲ ನನ್ನ ಅನುಭವದಿಂದ ನಾನು ಹೇಳ್ತಾ ಇರುವಂಥದ್ದು. ಅದನ್ನು ಆಮೇಲೆ ಅದನ್ನು ಪೂರ್ತಿ ಶರಣಾಗತ ಭಾವ ಬಂದಾಗ ಈ ದೇಹ ಶವ, ಈ ದೇಹದ ಒಳಗೆ ಅವನೊಬ್ಬನಿದ್ದಾನೆ ಶಿವ, ಆದರೆ ಮಾತ್ರ ಇದಕ್ಕೊಂದು ಚೈತನ್ಯ, ಇದಕ್ಕೊಂದು ಬೆಲೆ ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿಕೊಂಡು ಶವಾಸನವನ್ನು ಮಾಡಬೇಕು. ಶವಾಸನದ ಆ ಒಂದು ಆಜ್ಞೆಯನ್ನು ಕೇಳಬೇಕು. ಮನಸ್ಸು ಎಷ್ಟು ಸ್ಟ್ರಾಂಗ್ ಇದೆ ಅಂತ ಹೇಳಿದ್ರೆ, ನೀವು ಒಂದು ಆಜ್ಞೆಯನ್ನು, ಗುರುಗಳು ಹೇಳಿದಂಥ ಒಂದು ಆಜ್ಞೆಯನ್ನು ಮಾತ್ರ ಕೇಳ್ತಾ ಇದ್ದರೂ ಅದನ್ನು ಪಾಲಿಸ್ತದೆ. ಅದರ ಮಧ್ಯದಲ್ಲಿ ನನಗೆ ಒಂದು ಬಿಸ್ನೆಸ್ ಇದೆ ಅಂತ ಹೇಳುವಂಥ ಆಲೋಚನೆ ಮಾಡಲಿಕ್ಕೂ ಅದಕ್ಕೆ ಕೆಪಾಸಿಟಿ ಇದೆ. ಆದ್ದರಿಂದ ಮನಸ್ಸು ಏನು ಮಾಡಬೇಕು ಅಂದರೆ, ರಾವಣನಿಗೆ 10 ತಲೆ ಅಂತ ಹೇಳಿದಾಗ ನಮ್ಮ ಮನಸ್ಸಿಗೂ 106 ತಲೆ ಇದೆ. ಆದರೆ ಏನು ಮಾಡಬೇಕು, ನಮ್ಮ ಮನಸ್ಸಿನ ಒಂದು ಭಾಗದಲ್ಲಿ ಗುರುಗಳು ಹೇಳುವ ಆಜ್ಞೆಯನ್ನು ಪಾಲಿಸ್ತಾ ಇರಬೇಕು, ಇನ್ನೊಂದು ಬದಿಯಲ್ಲಿ ನಮ್ಮ ಉಸಿರನ ಗಮನ ಕೊಡಬೇಕು. ಎರಡೂ ಮೂಗಿನ ಹೊಳ್ಳೆಗಳಲ್ಲಿ ಉಸಿರಾಟ ಒಂದೇ ರೀತಿ ಹೋಗ್ತಾ ಉಂಟೋ ಇಲ್ವೋ ಅಂತೇಳಿ ಗಮನಿಸಲಿಕ್ಕೆ ಸಾಧ್ಯ ಇದೆ, ಕೆಪಾಸಿಟಿ ಇದೆ. ನೋಡಿ, ನಾವು ಕಾರು ಬಿಡುವಾಗ ಸ್ಟೇರಿಂಗ್ ಇಡ್ಕೋತೇವೆ, ಕ್ಲಚ್ ಇಡ್ತೇವೆ, ಮತ್ತು ಬ್ರೇಕ್ ಇಡ್ತೇವೆ. ಮುಂದೆ ಅಲ್ಲಿ ಏನಾಗ್ತಾಯಿದೆ, ನಮ್ಮ ಹಿಂದೆ ಕೂತವ್ರು ಏನಾಗ್ತಾ ಮಾಡ್ತಾ ಇದ್ದಾರೆ ನಾವು ಕಣ್ಣಲ್ಲಿ ಹಿಂದೆ ನೋಡದಿದ್ರೂ ಗೊತ್ತಾಗ್ತದೆ. ಸೊ ಇದೆಲ್ಲ ಇದ್ದ ಹಾಗೆ ಯೋಗಾಸನ ಅಂತ ಹೇಳುವಂಥದ್ದು ಅದು ಸರ್ಕಸ್ ಅಲ್ಲ, ಅದ್ರ ಎಲ್ಲವನ್ನೂ ಗಮನಿಸುವಂಥದ್ದು. ಏಕಾಗ್ರತೆ ಅಂತ ಹೇಳಿದರೆ ಯಾವುದೋ ಒಂದೇ ವಿಷಯಕ್ಕೆ ಕೇಂದ್ರೀಕೃತವಾಗಿ ಮಾಡ್ತಾ ಇರೋದಲ್ಲ ಯೋಗಾಸನ ಅಂದರೆ. ನಿಮ್ಮ ದೇಹದ ಚಲನೆ, ಈಗ ಶವಾಸನದಲ್ಲಿ ನಿಮ್ಮ ದೇಹದ ಕಣಕಣಗಳನ್ನು ಗಮನಿಸೋದು, ಅಲ್ಲಿ ರಿಲ್ಯಾಕ್ಸ್ ಅಂತ ಕೊಡೋದು, ಅಲ್ಲಿ ಚಕ್ರಗಳಲ್ಲಿ ಇದು ಮಾಡೋದು. ಅದು ಶವ ಅಲ್ಲ, ಇದು ಶವ. ಈ ಶವದಲ್ಲಿ ಇವನ ಚೈತನ್ಯ ಇದೆ, ಆದ್ದರಿಂದ ಇದು ಜೀವ ಚೈತನ್ಯ ಅಂತ ಹೇಳುವಂಥ ಒಂದು ನಂಬಿಕೆ. ಆವಾಗ ಈಗ ಏನು ಮಾಡ್ತೀರಿ ನೀವು, ಶವಾಸನ ಮಾಡ್ತಾ ಇರುವಾಗ ನಮಗೆ ಒಂದು ಬೇರೆ ಬೇರೆ ಆಲೋಚನೆಗಳು ಬರೋ ಸಾಧ್ಯತೆಗಳಿವೆ. ಆ ಆಲೋಚನೆಗಳು ನಮ್ಮ ಶವಾಸನವನ್ನು ಪರಿಪೂರ್ಣ ಮಾಡೋದಿಲ್ಲ. ಆಗ ಏನು ಮಾಡಬೇಕು ಅಂದರೆ ಪೂರ್ತಿ ಶರಣಾಗತ ಭಾವ. ನನಗೇನೋ ಬಿಸ್ನೆಸ್ ಮಾಡಲಿಕ್ಕಿದೆ, ಮಾಡುವ, ಅದೆಲ್ಲ ಮಾಡಲಿಕ್ಕಿದೆ, ಆಮೇಲೆ ಮಾಡಲಿಕ್ಕಿದೆ, ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಹೋಗ್ತೇನೆ. ನನಗೆ ನಿಮಿತ್ತ ಮಾತ್ರ ಇರೋದು ಈ ಜಗತ್ತಲ್ಲಿ. ನನಗೆ ಕರ್ತವ್ಯ ಮಾಡಬೇಕು ಅದನ್ನು ನಾನು ಮಾಡ್ತೇನೆ. ಆದರೆ ಅದು ಫಲಗಳು ಅವನ ಕೈಗೆ ಬಿಡುವ ಅಂತ ಹೇಳುವಂಥ ರೀತಿಯ ಒಂದು ನಿರ್ಮಲ ಭಾವ ಇದ್ದರೆ ನಿಮ್ಮ ಶವಾಸನದಲ್ಲಿ ಉಪದ್ರ ಕೊಡೋದಿಲ್ಲ. ಇಲ್ಲದ್ರೆ ವಾಪಸ್ ಬರುವ ಅಲ್ಲಿ ಒಂದು ಬಿಸ್ನೆಸ್ ಉಂಟು, ಅದನ್ನು ಹಾಗೆ ಆಗ್ತದೆ, ಇದು ಹೀಗೆ ಆಗ್ತದೆ, ಇದೆಲ್ಲ ತೊಂದರೆಗಳು ಕೊಡುತ್ತೆ. ಈ ತೊಂದರೆ ನಾವು ಈಗ ಇಲ್ಲಿ ಪರಿಪೂರ್ಣವಾಗಿರಬೇಕು. ಬಿಸ್ನೆಸ್ಸಲ್ಲಿ ಪರಿಪೂರ್ಣ ಆಗಿರೋಣ, ಅಲ್ಲಿ ಪೂರ್ತಿ ತೊಡಗಿಸ್ಕೊಳ್ಳೋಣ. ನಮ್ಮ ಮನೆಯಲ್ಲಿ ಪೂರ್ತಿಯಾಗಿ ತೊಡಗಿಸ್ಕೊಳ್ಳೋಣ. ಓಕೆ ಸರ್. ಶವಾಸನದಲ್ಲಿ ನಾವು ಹೇಳಿದ ರೀತಿಯಲ್ಲಿ ಶರಣಾಗತಿ ಅನ್ನುವಂಥದ್ದು ಬಹಳ ಮುಖ್ಯ. ಇಲ್ಲದಿದ್ದರೆ ಅದು ಒಂದು ರೀತಿಯ ಮೆಕ್ಯಾನಿಕಲ್ ಆಗಿ ಹೋಗ್ತದೆ. ಇಲ್ಲಿ ನಾವು ಫಲದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಅದರ ಫಲಿತಾಂಶ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಯಾವಾಗಲೂ ಸ್ಕೂಲ್ಸ್ ಆಫ್ ಯೋಗದ ಬಗ್ಗೆ ಮಾತನಾಡುವಾಗ ಕರ್ಮಯೋಗದ ಬಗ್ಗೆ ಮಾತನಾಡ್ತೀವಿ. ಈಗ ಈ ಕರ್ಮಯೋಗದಲ್ಲಿ ಪ್ರಾರಬ್ಧ ಕರ್ಮ ಅನ್ನುವಂಥದ್ದು ಒಂದು ಕರ್ಮ ಬರ್ತದೆ. ಕರೆಕ್ಟ್. ಇದರ ಬಗ್ಗೆ ನಿಮ್ಮ ಕಡೆಯಿಂದ ಒಂದು ನೋಡಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ ಅಂತೇಳಿ 3 ರೀತಿಯ ಕರ್ಮಗಳಿವೆ. ಈ ಕರ್ಮಗಳು ನಮ್ಮನ್ನು ಬಂಧಿಸ್ತವೆ ಅಂತ ಹೇಳ್ತಾರೆ. ಹೇಗೆ ಬಂಧಿಸ್ತವೆ ನೋಡಿ, ಒಬ್ಬ ತಾಯಿಗೆ ಅವಳಿ 2 ಜನ ಮಕ್ಕಳಿದ್ದಾರೆ ಅಂತ ಇಟ್ಕೊಳ್ಳಿ. ಆ 2 ಜನ ಮಕ್ಕಳು ಒಂದೇ ರೀತಿಯ ಬುದ್ಧಿವಂತಿಕೆ ಇದ್ದಾರೆ, ಒಂದೇ ರೀತಿಯ ಕೆಲಸ ಮಾಡ್ತಾರೆ, ಆದರೂ ಅವರಿಗೆ ಬರತಕ್ಕಂಥ ಫಲಿತಾಂಶಗಳು ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳೋದಕ್ಕೆ ಕಾರಣ ಪ್ರಾರಬ್ಧ ಕರ್ಮ ಅಂತ ಹೇಳ್ತಾರೆ. ಅಂದರೆ ಅವರ ಹಿಂದಿನ ಜನ್ಮದಲ್ಲಿ ಅವರು ಏನಾಗಿದ್ರು, ಅಲ್ಲಿ ಮಾಡಿದಂತಹ ಪಾಪ ಪುಣ್ಯ ಅದೆಲ್ಲ ಒಂದು ನಮ್ಮ ಚಿತ್ತದಲ್ಲಿ ಸಂಚಯನಗೊಳ್ಳುತ್ತೆ. ಅದು ಫಲವನ್ನು ಕೊಡ್ತಾ ಇರುತ್ತೆ ಅಂತೇಳಿ. ಅದು ಫಲವನ್ನು ಅದು ಒಬ್ಬನಿಗೆ ನೋಡಿ, ನಮ್ಮ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್, ಪಾಪ ಮತ್ತು ಪುಣ್ಯ ಅಂದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದ ಹಾಗೆ. ನಮ್ಮಲ್ಲಿ ನೆಗೆಟಿವ್ ಲೋನ್ ಇದ್ದರೆ ನಮ್ಮ ಹತ್ರ ಎಷ್ಟು ಪ್ರಾಫಿಟ್ ಬಂದರೂ ನಾವು ಬ್ಯಾಂಕಿಗೆ ಕಟ್ಟಲಿಕ್ಕೆ ಆಗ್ತದೆ ಹಣ. ನಮ್ಮ ಹತ್ರ ತುಂಬ ಪ್ರಾಫಿಟ್ ಇದೆ, ಆದರೆ ನಮಗೆ ಅದು ಬ್ಯಾಂಕಿಗೆ ನಮ್ಮ ಕೈಗೆ ಸಿಗುವಂಥ ಹಣ ಸ್ವಲ್ಪವೇ ಆಗಿರ್ತದೆ. ಅದು ನಮ್ಮ ಪ್ರಾರಬ್ಧ ಅಂತ ಹೇಳಿದರೆ ನಾವು ನಮ್ಮ ಬಿಸ್ನೆಸ್ನಲ್ಲಿ ನಾವು ಕಂಡುಕೊಂಡಂಥ ತೊಂದರೆಗಳು ಅಂತ. ಹಾಗೆ ಹಿಂದಿನ ಜನ್ಮದ ಪ್ರಾರಬ್ಧ ಅದು ಈಗ ಅದಂದರೆ ಅದು ಬಿಟ್ಟ ಬಾಣ ಅಂತ ಹೇಳ್ತಾರೆ. ಅದು ಅವನು ಈಗ ರಮಣ ಮಹರ್ಷಿಗಳು ಕೂಡ ಏನಾಯಿತು ಅಂತ ಹೇಳಿದ್ರೆ, ಅವ್ರ ಕೊನೆಗೆ ಇಲ್ಲಿ ಕ್ಯಾನ್ಸರ್ ಬಂತು. ಕ್ಯಾನ್ಸರ್ ಬರುವಾಗ ಅವರು ಮಹಾಯೋಗಿ, ಕ್ಯಾನ್ಸರ್ಗೆ ಯಾವುದೇ ಅನೆಸ್ಥೇಷಿಯಾ ಇಲ್ಲದೆ ಆಪರೇಷನ್ ಮಾಡಿ ಅಂತ ಕೈ ಎತ್ತಿದ್ರಂತೆ. ಆಪರೇಷನು ಮಾಡಿದ್ರು, ಅದು ಯೋಗದ ಫಲ ಇರಲಿ. ಆದರೆ ಅದು ಅವ್ರಿಗೂ ಗೊತ್ತಿತ್ತು, ಪ್ರಾರಬ್ಧ ಅಂತ ಹೇಳುವಂಥದ್ದು ನಾನು ಅನುಭವಿಸಬೇಕಾಗಿದೆ ಅಂತ ಹೇಳುವಂಥ ಅಂತಹ ಒಂದು ಶ್ರೇಷ್ಠ ಸಂತನಿಗೆ ಗೊತ್ತಿದೆ. ಅಂಥದ್ದು ನಾವೆಲ್ಲ ತೃಣ ಸಮಾನ ವ್ಯಕ್ತಿಗಳು, ನಾವು ಇದನ್ನು ನಾವು ತುಂಬ ಕೆಲಸ ಮಾಡ್ತೇವೆ,
ಕೆಲಸಕ್ಕೆ ಸರಿಯಾದ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಅನಿಸ್ತದೆ. ಅದಕ್ಕೆ ಏನೋ ಹಿಂದೆ ಕಾರಣ ಇರ್ತದೆ, ನಮ್ಗೆ ಗೊತ್ತಿಲ್ಲ. ನಾವು ಅದನ್ನು ತಿಳ್ಕೊಂಡು ಏನಾಗುತ್ತೆ ಅಂತ ಬೇಸರವನ್ನು ಮಾಡ್ತಾ ನಾವು ಮುಂದಿನ ಸಾಧನೆಗೆ ತೊಡಕಾಗ್ತದೆ. ಅಥವಾ ಇದನ್ನು ನಾವು ಸಾಧನೆ ಮಾಡುವಾಗ, ಯೋಗ ಮಾಡುವಾಗ ಇದನ್ನು ನಾವು ನಮ್ಮ ತಲೆಯಲ್ಲಿ ಹಾಕಿಕೊಂಡು ನಮಗೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲ ಈಶ್ವರ ಪ್ರಣದಾನಾದ್ವ ಅಂತ ಹೇಳುವಂತಹ ಚಿಂತನೆಯನ್ನು ಪತಂಜಲಿಯವರು ಕೊಟ್ಟಿದ್ದಾರೆ ಯೋಗ ಸೂತ್ರದಲ್ಲಿ. ಅದು ಮಾಡಬೇಕು ಅಂತ ಹೇಳಿದ್ರೆ ಪ್ರಾರಬ್ಧ ಕರ್ಮವನ್ನು ನಾವು ಸ್ವಲ್ಪ ತಿಳ್ಕೊಂಡಿರಬೇಕು. ಮತ್ತು ಇದು ನನ್ನ ಪ್ರಾರಬ್ಧ, ನನ್ನ ಅಜ್ಜಿ ಹೇಳ್ತಾ ಇದ್ದಾರೆ ಎಲ್ಲ ಅಪ್ಪದಪ್ಪ ಹಂಗಪ್ಪದು ಅಂತ. ಅದೊಂದು ಪ್ರಾರಬ್ಧ ಕರ್ಮದ ಒಂದು ಚಿಂತನೆ. ಅದು ನಾವು ಸಣ್ಣಗಿಂದಲೇ ಅದು ಕೇಳಿ ಬೆಳೆದವರು ನಾವು. ಸೊ ಅದು ನಮ್ಮಲ್ಲಿ ಗೊತ್ತಿಲ್ಲದೆ ಕೆಲವೆಲ್ಲ ನಮ್ಮ ಗುರು ಹಿರಿಯರ ಒಂದು ವಿಚಾರಗಳು ಗೊತ್ತಿಲ್ಲದೆ ನಮ್ಮಲ್ಲಿ ಎಲ್ಲ ನಮ್ಮ ಭಾರತೀಯರು ನಾವು ಶ್ರೇಷ್ಠ, ನಮಗೆ ಇಂಥರದ ಚಿಂತನೆಗಳು, ನಮಗೆ ವೇದಾಂತ ಚಿಂತನೆ ಗೊತ್ತಿಲ್ಲ, ಮತ್ತೊಂದಿಲ್ಲ. ಆದರೂ ಕೂಡ ಇಂತಹ ಒಂದು ಹಳ್ಳಿಯ ಪ್ರಾಯದವರ ಮುಖಾಂತರ ಪ್ರಾರಬ್ಧ ಕರ್ಮವನ್ನು ಪೂರೈಸಲಿಕ್ಕೆ ಅಥವಾ ಅದನ್ನು ಮೀರಿ ಬರಲಿಕ್ಕೆ ಯಾವ ರೀತಿ ನಾವು ಯೋಗಾಭ್ಯಾಸದಲ್ಲಿ ನೋಡಿ, ಪ್ರಾರಬ್ಧ ಕರ್ಮವನ್ನು ಮೀರಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳುವಂತ ಹಾಗೆ ಬಿಟ್ಟ ಬಾಣ ಅದು. ಆದರೆ ನಮ್ಮ ಮುಂದಿನ ಆಗಾಮಿ ಕರ್ಮಗಳಿವೆಲ್ಲ, ಆಗಾಮಿ ಕರ್ಮ ಅಂತ ಹೇಳಿದ್ರೆ ನಾವು ಇವತ್ತೇನು ಒಳ್ಳೇದು ಮಾಡಿದ್ರೆ ನಾಳೆ ನಮಗೆ ಅದರಿಂದ ಒಳ್ಳೇದಾಗುತ್ತೆ. ಆದರೆ ಒಳ್ಳೇದಾಗುವಂಥದ್ದು ಡೆಪಾಸಿಟ್ ನಾವು ಡೆಪಾಸಿಟ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ನಾವು ಒಳ್ಳೇದನ್ನು ಡೆಪಾಸಿಟ್, ಆಗಾಮಿ ಕರ್ಮ ಅದನ್ನು ನಾವು ಒಳ್ಳೇದನ್ನು ಮಾಡಬೇಕು. ಆವಾಗ ಅದನ್ನೂ ಕೂಡ ಅದು ಭಗವಂತನೇ ಮಾಡ್ತಾ ಇದ್ದಾನೆ ಅಂತ ಹೇಳುವಂಥ ಭಾವಕ್ಕೊರೆಗೆ ಹೋಗಿ ಮಾಡಿದರೆ ಆ ಕರ್ಮವೂ ಕೂಡ, ಅದು ಪಾಪ ಪುಣ್ಯವೂ ಕೂಡ ಇದು ಟಚ್ ಆಗೋದಿಲ್ಲ. ಪ್ರಾರಬ್ಧ ಕರ್ಮವೂ ಕೂಡ ಅದರಷ್ಟಕ್ಕೆ ಆಗ್ತಾ ಹೋಗ್ತಾ ಇರುತ್ತೆ ಅಂತೇಳಿ ಸಂತರು ಹೇಳ್ತಾರೆ. ಅಂದರೆ ವೀಕ್ಷಕರೇ, ನಮಗೆ ಎಷ್ಟೋ ಕಾಯಿಲೆಗಳು ಬರ್ಬೋದು, ಡಯಾಬಿಟಿಸ್ ಬರ್ಬೋದು, BP ಬರ್ಬೋದು, ಬೇರೆ ಬೇರೆ ಈವನ್ ಕೊರೋನಾನು ಬರ್ಬೋದು, ನಮ್ಮ ಪ್ರಾರಬ್ಧ ಕರ್ಮದಿಂದ ಬರ್ಬೋದು. ಕರೆಕ್ಟ್. ಆದರೆ ಆಗಾಮಿ ಕರ್ಮದಿಂದ ನಾವು ಅದಕ್ಕೊಂದು ಪರಿಹಾರವನ್ನು ಪ್ರಯತ್ನ ಮಾಡ್ತಾ ಅದರ ಮುಂದಿನ ಪರಿಣಾಮದ ಮೇಲೆ ನಮಗೆ ಒಂದು ನಿಯಂತ್ರಣ ಸಾಧಿಸ್ಬೋದು. ಯಾಕಂತ ಹೇಳಿದರೆ ಲೈಫ್ ಸ್ಟೈಲ್ ಡಿಸೀಸ್ಗಳು ಅನ್ನುವಂಥದ್ದು ಬಂದೇ ಬರ್ತದೆ, ಬೇರೆ ಬೇರೆ ಕಾರಣಗಳು ನಮ್ಮ ಹೆರಿಡೆಟ್ರಿ ಆಗಿ ಸಹ ಬರುವಂಥ ಸಾಧ್ಯತೆಗಳು ಎಷ್ಟೋ ಇರ್ತದೆ. ಆದರೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು, ಬಂದರೂ ಸಹ ಅದನ್ನು ನಾವು ತಡೀಲಿಕ್ಕೆ ಅಥವಾ ಅದಕ್ಕೆ ವಿರುದ್ಧವಾಗಿ ನಾವು ಏನಾದರೂ ಒಳ್ಳೆಯ ಅಭ್ಯಾಸಗಳು ಮಾಡಿದರೆ ಅದರಿಂದ ನಮಗೆ ಪರಿಹಾರ ಸಿಗ್ತದೆ. ಯಾರಿಗಾದರೂ ಕೋವಿಡ್ ಬಂದ ತಕ್ಷಣ ಶ್ವಾಸಕೋಶ ಒಮ್ಮೆಗೆ ಅವರದ್ದು ಕೆಪಾಸಿಟಿ ಕಮ್ಮಿ ಆಗ್ಬೋದು. ಕಮ್ಮಿ ಆಯಿತು ಅಂದರೆ ಭಯಪಟ್ಟು ಕೂತ್ಕೊಳ್ಳೋದಕ್ಕಿಂತ ಇನ್ನು ಶ್ವಾಸಕೋಶದ ಸಾಮರ್ಥ್ಯವನ್ನು ಉತ್ತಮಪಡಿಸಲಿಕ್ಕೆ ಏನೆಲ್ಲ ದಾರಿಗಳಿದೆ ಅಂತ ನೋಡಿದರೆ ನಮಗೆ ಯೋಗಾಭ್ಯಾಸ ತುಂಬ ಸರಳವಾದ ಮೆಥಡ್. ಮುಂದಿನ ದಿವಸದಲ್ಲಿ ಇನ್ನೊಬ್ಬರು ಅತಿಥಿಗಳು ಹೇಳ್ತಾರೆ ಅದರ ಬಗ್ಗೆ, ಶ್ವಾಸಕೋಶದ ಸಾಮರ್ಥ್ಯ ಹೇಗೆ ಉತ್ತಮ ಆಗ್ತದೆ ಯೋಗಾಭ್ಯಾಸ ಮಾಡೋದ್ರ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ. ಕೊರೋನಾ ಪೇಷಂಟಿಗೆ ಹೇಗೆ ಉತ್ತಮ ಆಗ್ತದೆ ಅನ್ನೋದ್ರ ಮುಂದಕ್ಕೆ ಹೇಳಿದ್ದಾರೆ. ಎಸ್ ಸರ್, ಸಾಮಾಜಿಕ ಆರೋಗ್ಯ ಅನ್ನುವಂಥದ್ದು ಇವತ್ತಿನ ಪರಿಸ್ಥಿತಿಯಲ್ಲಿ ಬಹಳ ಅಗತ್ಯವಾದ. ಯಾಕೆಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ಸೋಷಿಯಲ್ ರಿಲೇಷನ್ಶಿಪ್ ಕಮ್ಮಿ ಆಗಿದೆ. ಯಾಕೆಂದರೆ ಸೋಷಿಯಲ್ ಮೀಡಿಯಾ ಬಂದಿದೆ, ಜನ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅಥವಾ ಭಾವನಾತ್ಮಕವಾಗಿ ಜನರೊಟ್ಟಿಗೆ ಸ್ಪಂದಿಸುವ ಪ್ರವೃತ್ತಿ ಕಮ್ಮಿ ಆಗ್ತಾ ಬಂದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ಮ ಅನುಭವದಲ್ಲಿ ನೋಡಿ, ಮಾತಿನಲ್ಲಿ ಎಲ್ಲದಕ್ಕೂ ಯೋಗವೇ ಮದ್ದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಗ ಮಾಡುವಾಗ ನೀವು ಯಾವ ರೀತಿ ಮಾಡ್ತೀರಿ ನೋಡಿ, ನಾವು ಮಾಡುವಾಗ 7 ಚಕ್ರಗಳಲ್ಲಿ ಇರತಕ್ಕಂತಹ ಭಗವತ್ ಚೈತನ್ಯವನ್ನು ಗಮನಿಸ್ತಾ ಪ್ರೀತಿಯಿಂದ ಒಂದು ಉಸಿರು ತಗೊಳ್ಳಿ, ಹಾಗೆ ನಿಧಾನವಾಗಿ ಉಸಿರು ಬಿಡಿ, ಎಲ್ಲ ಕಲ್ಮಶಗಳು ಹೊರಗೆ ಹೋಗ್ತಾ ಇದೆ ಅಂಥೇಳಿ. ಈಗ ನೀವು 7 ಚಕ್ರಗಳನ್ನು ಗಮನಿಸ್ತಾ ಅಲ್ಲಿ 7 ಚಕ್ರದ ಭಗವತ್ ಚೈತನ್ಯ ಇದೆ ಅಂತೇಳಿ ಆಗುವಾಗ ನೀವು ಅದನ್ನೇ ನಿಧಾನವಾಗಿ ಮಕ್ಕಳಿಗೆ ಅಭ್ಯಾಸ ಸ್ಟಾರ್ಟ್ ಮಾಡಬೇಕು. ಅದು ಆಗುವ ನಿಧಾನಕ್ಕೆ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನನ್ನಲ್ಲಿ ಇದೆ ಆ ಭಗವತ್ ಚೈತನ್ಯ, ನನ್ನ ಹಾಗೆ ಇನ್ನೊಬ್ಬ ಇದ್ದಾನೆ, ಹಾಗಾದ್ರೆ ಅವನಲ್ಲೂ ಇರಬೇಕಲ್ಲ ಅಂತ ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಅಲ್ಲಿ ವ್ಯಕ್ತಿಯನ್ನು ಕಾಣೋದಿಲ್ಲ, 7 ಚಕ್ರಗಳಲ್ಲಿರ್ತಕ್ಕಂಥ ಭಗವಂತನನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಣ ವಕ್ಕು ಸರ್ವಜ್ಞ ಅಂತೇಳಿ ಆಗೋದು ಯೋಗದ ಮುಖಾಂತರ. ಹೀಗೆ ಇದನ್ನು ನಾವು ಆಲೋಚನೆ ಮಾಡಬೇಕು. ಈಗ ಈ ಸಾಮಾಜಿಕವಾಗಿ ನೋಡಿ, ನನಗೆ ಇನ್ನೊಬ್ಬ ನನ್ನಿಂದ ಏನೋ ದೊಡ್ಡ ಸಾಧನೆ ಮಾಡಿದ, ನನಗೆ ಹೊಟ್ಟೆ ಕಿಚ್ಚಾಗೋದು. ಆ ಇನ್ನೊಬ್ಬ ಯಾರು? ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾನೆ? ಅತ್ಯಂತ ಉನ್ನತವಾದಂಥ ಸಾಧನೆ ಮಾಡಿದಂತಹ ಯಾವುದೇ ವ್ಯಕ್ತಿ ಆಗಿರಲಿ, ಯಾವುದೇ ಒಂದು ವಸ್ತು ಆಗಲಿ, ವಿಷಯ ಇದೆ ಅಂತೇಳಿ ಆದರೆ ಅದು ನಾನೇ, ನನ್ನ ವಿಭೂತಿ ಅಂತ ತಿಳ್ಕೊ ಅಂತೇಳಿ. ಆಗ ಅಂತಹ ವ್ಯಕ್ತಿಯನ್ನು ನೋಡಿದಾಗ ನಮಗೆ ಒಂದು ಕೃತಜ್ಞತಾ ಭಾವ, ಒಂದು ಧನ್ಯತಾ ಭಾವ ಬರುತ್ತೆ. ಇದು ಯೋಗದ ಒಂದು ಮಹಿಮೆ. ಯೋಗ ಮಾಡಬೇಕು ಅಂತ ಹೇಳಿದ್ರೆ ಬರೀ ನಾನು ಆಸನ ಮಾಡ್ತೇನೆ ಅಂತ ಹೇಳಿದರೆ ವಿಚಾರಗಳನ್ನು ತಿಳಿಯದೆ, ಮಂಥನವನ್ನು ಮಾಡದೆ ನಾನು ಮೇಲಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಶಕ್ತಿ ಮನುಷ್ಯನಿಗೆ ಮಾತ್ರ ಈ ಜಗತ್ತಿನಲ್ಲಿ ಕೊಟ್ಟಿದ್ದಾನೆ ಭಗವಂತ. ಇದನ್ನು ನಾವು ಉಪಯೋಗಿಸದೇ ಇದ್ದರೆ ಅದು ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು, ಇದು ಹಾಳ ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳುವಂಥ ದಾಸರ ಮಾತು ನಾವು ನೆನಪಿಸ್ಕೊಳ್ಬೇಕು. ಈ ದಾರಿಯಲ್ಲಿ ನಾವು ಹೋಗಬೇಕು. ಇದು ಸಾಮಾಜಿಕವಾದಂತಹ ಒಂದು ಆರೋಗ್ಯವನ್ನು ಜಾಸ್ತಿ ಮಾಡುತ್ತೆ. ಈಗ ಉದಾಹರಣೆಗೆ ನಾನೊಂದು ಕಂಪನಿಯ ಒಂದು ಓನರು, ನನ್ನಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥ ಒಂದು 30 ಜನ ಇದ್ದಾರೆ. ನನ್ನ ಒಂದು ಕಸ್ಟಮರ್ ಆಗಿ ಒಂದು 200 ಜನ ಕಸ್ಟಮರ್ಸ್ ಇದ್ದಾರೆ. ನನ್ನ ಭಾವ ಹೇಗಿರ್ಬೋದು, ಹೇಗಿರಬೇಕು, ನನಗೆ ಸಪ್ಲೈಯರ್ಸ್ ಇದ್ದಾರೆ, ನನ್ನ ಭಾವ ಹೇಗಿರಬೇಕು ನನ್ನ ವರ್ಕರ್ಸ್ ಜೊತೆಯಲ್ಲಿ.
ನನ್ನ ವರ್ಕರ್ಸ್ಗಳನ್ನು ನೋಡಿದಾಗ ನಾನು ಲೌಕಿಕವಾಗಿ ನಾನು ಓನರ್ ಆಗಿ ನಾನು ಅವರೊಟ್ಟಿಗೆ ಡೀಲ್ ಮಾಡಿದರೂ ಕೂಡ ನಾನು ಆಧ್ಯಾತ್ಮಿಕ ಲೆವೆಲ್ನಲ್ಲಿ ನಾನು ಆಂತರ್ಯದಲ್ಲಿ ಚಿಂತನೆ ಮಾಡಬೇಕು. ಇವರು ನನ್ನ ಹಾಗೆ, ಇವರಲ್ಲಿಯೂ ಭಗವತ್ ಚೈತನ್ಯ ಇದೆ, ಇವರು ಇರೋದರಿಂದ ನಾನಿದ್ದೇನೆ ಅಂತ ಹೇಳುವಂಥ ಒಂದು ಚಿಂತನೆ ನಾನು ಬಂದರೆ ನನ್ನ ಬೆಳವಣಿಗೆಯಲ್ಲಿ ಅವರ ಬೆಳವಣಿಗೆಯನ್ನು, ಅವರ ಬೆಳವಣಿಗೆಯಲ್ಲಿ ನನ್ನ ಬೆಳವಣಿಗೆ ಕಾಣಲಿಕ್ಕೆ. ಇದು ಸಾಮಾಜಿಕ ಆರೋಗ್ಯವನ್ನು ಯೋಗದ ಮುಖಾಂತರ, ಚಿಂತನೆ ಮುಖಾಂತರ ನಮ್ಗೆ ಮೆಕ್ಯಾನಿಕಲ್ ಆಗಿ ಯೋಗ ಮಾಡಿದ್ರೆ ಏನು ಯೋಗದ ಶಬ್ದದ ಅರ್ಥನೇ ಅದೇ, ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಅನ್ನು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ. ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಹೇಳಿದರೆ ಬೇರೇನಿಲ್ಲ, ಪ್ರತಿಯೊಬ್ಬರ ಆತ್ಮನು ನನ್ನ ಆತ್ಮದಷ್ಟೇ ಶ್ರೇಷ್ಠವಾದಂಥ ಆತ್ಮ ಅನ್ನುವಂತಹ ಜಾಗೃತಿ ಯಾವಾಗ ಒಬ್ಬ ವ್ಯಕ್ತಿಗೆ ಬರ್ತಾ ಹೋಗ್ತದೋ ಅವತ್ತಿಗೆ ಅವರ ಯೋಗಾಭ್ಯಾಸ ಪರಿಪೂರ್ಣ ಆಗ್ತದೆ ಅಂತೇಳಿ ಯೋಗಶಾಸ್ತ್ರ ಹೇಳುತ್ತೆ. ಅವನು ಸರಿಯಾದ ದಾರಿಯಲ್ಲಿದ್ದಾಳೆ ಅಂತೇಳಿ. ಬಹುಶಃ ನಮ್ಮ ಮೆಡಿಕಲ್ ಟರ್ಮ್ನಲ್ಲಿ ಒಂದು ಶಬ್ದ ಬರ್ತದೆ, ಎಂಪತಿ ಅನ್ನುವಂಥ ಶಬ್ದ ಬರ್ತದೆ. ಒಂದು ಪೇಷಂಟನ್ನು ಟ್ರೀಟ್ ಮಾಡಬೇಕಾದ್ರೆ ಎಂಪತಿ ಅಂತೇಳಿ ಅಂತ ಶಬ್ದವನ್ನು, ಸಹಾನುಭೂತಿ. ಹೌದು, ಸಹಾನುಭೂತಿ. ಅಂದರೆ ಆ ಪೇಷಂಟ್ ಈಗ ಆ ಟ್ರೀಟ್ ಮಾಡುವ ವ್ಯಕ್ತಿ ಆ ಪೇಷಂಟ್ ಜಾಗದಲ್ಲಿ ಇದ್ದುಕೊಂಡು ಅವರನ್ನು ಚಿಂತನೆ ಮಾಡೋದು, ಅಥವಾ ನನ್ನ ಪರಿಸ್ಥಿತಿ ಈಗ ಆ ಪೇಷಂಟ್ ಪರಿಸ್ಥಿತಿ, ಆಗ ಅವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಒಂದು ಭಾವನಾತ್ಮಕವಾದ ಒಂದು ರಿಲೇಷನ್ಶಿಪ್ ಬರ್ತಾ ಹೋಗ್ತದೆ. ಈ ರೀತಿಯ ಒಂದು ಜಿಜ್ಞಾಸೆಯೊಂದಿಗೆ ನಾವು ಯೋಗಾಭ್ಯಾಸವನ್ನು ಮಾಡಿದರೆ ನಮ್ಮ ಅಭ್ಯಾಸ ಖಂಡಿತವಾಗಿಯೂ ಇನ್ನೂ ಉನ್ನತವಾದಂತಹ ಸಾಧನೆಗೆ ಮುಂದುವರಿಯುತ್ತದೆ. ವೀಕ್ಷಕರೇ, ವೇದಾಂತ ಅನ್ನುವಂಥ ನಾನು ಸುರುಗಿ ಹೇಳಿದ ರೀತಿಯಲ್ಲಿ ಯೋಗ ಸಾಧನೆಗೆ ಇರುವಂತಹ ಒಂದು ಅದ್ಭುತವಾದಂತಹ ಹಿನ್ನೆಲೆ, ವೇದ, ಉಪನಿಷತ್ತು, ಗೀತೆ ಎಲ್ಲ ಕಡೆಯಲ್ಲಿ ಯೋಗಕ್ಕೆ ಪ್ರತಿ ಧರ್ಮದಲ್ಲಿ, ಅದು ಖಾಲಿ ನಮ್ಮ ಶಾಸ್ತ್ರೀಯವಾಗಿ ಹಿಂದೂ ಧರ್ಮದಲ್ಲಿ ಮಾತ್ರ ಆಗಿರೋದಲ್ಲ, ಕ್ರಿಶ್ಚಿಯನ್ ಧರ್ಮದಲ್ಲಿ, ಬೈಬಲಲ್ಲಿ, ಕುರಾನ್ನಲ್ಲಿ ಆಗಿರ್ಬೋದು. ಅಲ್ಟಿಮೇಟ್ ಏನು ಹೇಳ್ತದೆ ಅಂತ ಹೇಳಿದರೆ ರಿಯಲೈಸ್ ಯುವರ್ ಸೆಲ್ಫ್, ನಿಮ್ಮ ಆತ್ಮಜ್ಞಾನವನ್ನು ಅರಿಯಿರಿ ಅನ್ನುವಂತಹ ಸಂದೇಶವನ್ನು ಕೊಡುವಂಥದ್ದು. ಅದಕ್ಕೆ ಪೂರಕವಾಗಿ ನಾವು ಯೋಗಾಭ್ಯಾಸವನ್ನು ನಿತ್ಯ ಯೋಗಾಭ್ಯಾಸ ಮಾಡಲಿಕ್ಕೆ ನಾವೊಂದು ಸಮಯವನ್ನು ನಿಗದಿಪಡಿಸಿಕೊಳ್ಳುವ. ನಾನು ಯಾವಾಗಲೂ ಹೇಳುವ ರೀತಿಯಲ್ಲಿ ಸತ್ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತ ದೃಢಭೂಮಿ ಅನ್ನೋ ಸಂಕಲ್ಪದೊಂದಿಗೆ ನಮ್ಮ ಯೋಗಾಭ್ಯಾಸ ನಡೆಯಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೀನಿ. ಅತಿಥಿಯಾಗಿ ಭಾಗವಹಿಸಿದಂಥ ಶ್ರೀ ಶ್ಯಾಮ್ ಪ್ರಸಾದ್ ಮುದ್ರಾಜಿ ಸರ್ ಅವರಿಗೆ ಆವಿಷ್ಕಾರ ಯೋಗದ ಪರವಾಗಿ ಮತ್ತು V4 ಚಾನೆಲ್ ಪರವಾಗಿ ಒಂದು ಕಿರು ಸ್ಮರಣಿಕೆ. ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು. ನಾಳೆ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಟ್ಟಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಎಲ್ಲರಿಗೂ ಮತ್ತೊಮ್ಮೆ ಶುಭ ದಿನ. ಥ್ಯಾಂಕ್ ಯು.